ಜುಲೈ 29ರಂದು ಶ್ರದ್ಧಾ ಭಕ್ತಿಯ ನಾಗರ ಪಂಚಮಿ ಜಿಲ್ಲೆಯಾದ್ಯಂತ ನಡೆಯುತ್ತಿದ್ದು, ಇಂದು ಬಹುತೇಕ ನಾಗ ಸನ್ನಿಧಿಗಳಲ್ಲಿ ಮುಂಬರುವ ಹಬ್ಬಗಳ ಸರದಿಗೆ ಮುನ್ನುಡಿ ಎಂಬಂತೆ ನಾಗರ ಪಂಚಮಿ ನಡೆಯುತ್ತಿದೆ. ಇಂದು ನಡೆಯುತ್ತಿರುವ ನಾಗರ ಪಂಚಮಿಯನ್ನು ಕುಡುಪು ಅನಂತ ಪದ್ಮನಾಭ ಕ್ಷೇತ್ರದಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತಿದೆ. ಮುಂಜಾನೆಯಿಂದಲೇ ಹಾಲು, ಹೂ, ಹಿಂಗಾರ, ಸಿಯಾಳವನ್ನ ನಾಗದೇವರಿಗೆ ಅರ್ಪಿಸಿ ಭಕ್ತರು ದೇವರ ದರ್ಶನವನ್ನ ಪಡೆಯುತ್ತಿದ್ದಾರೆ. ಜಾತ್ರೆಯ ಬಳಿಕ ಬರುವಂತಹ ಮೊದಲ ಹಬ್ಬ ಅಂತ ಹೇಳಿದ್ರೆ ಅದು ಶ್ರಾವಣ ಮಾಸದ ಪಂಚಮಿ, ಅದೇ ನಾಗರ ಪಂಚಮಿ. ದಕ್ಷಿಣ ಭಾರತದ ಪ್ರಸಿದ್ಧ ನಾಗಾರಾಧನಾ ಕ್ಷೇತ್ರ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಳದಲ್ಲಿ ಪ್ರಧಾನವಾಗಿ ಮಹಾಶೇಷ, ಶ್ರೀ ಮಹಾವಿಷ್ಣು ಹಾಗೂ ಸುಬ್ರಹ್ಮಣ್ಯ ರೂಪದಲ್ಲಿ ತ್ರಿಕಾಲ ಪೂಜೆಯೊಂದಿಗೆ ಆರಾಧನೆ ಬಗೆಯುವಂತಹ ವಿಶೇಷ ಸಾನ್ನಿಧ್ಯ ಕ್ಷೇತ್ರ ಅದು ನಮ್ಮ ಕುಡುಪು ಸಾನ್ನಿಧ್ಯ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಾಗರ ಪಂಚಮಿ ಶ್ರದ್ಧಾ ಭಕ್ತಿಯಿಂದ, ವೈಭವದಿಂದ ಅನೇಕ ವರ್ಷಗಳ ಹಿಂದಿಂದ ಕೂಡ ನಡ್ಕೊಂಡು ಬಂದಂಥ ಒಂದು ಪದ್ಧತಿ. ಪ್ರಧಾನ ಶ್ರೀ ಅನಂತ ಪದ್ಮನಾಭ ದೇವರಿಗೆ ಬೆಳಗಿನ ವಿಶೇಷವಾದಂಥ ಪೂಜೆಯ ಬಳಿಕ ವಿಶೇಷ ಪಂಚಾಮೃತ ಅಭಿಷೇಕ, ಹಾಲು ಅಭಿಷೇಕ ಹಾಗೂ ಅಷ್ಟೋತ್ತರಾರ್ಚನೆ ಮತ್ತು ಹರಿವಾಣ ನೈವೇದ್ಯದ ಸಮರ್ಪಣೆಯೊಂದಿಗೆ ಮಧ್ಯಾಹ್ನದ ಮಹಾ ನೈವೇದ್ಯ ಆಗಿ ಮಹಾಪೂಜೆ ಆಗುವಂಥದ್ದು. ನಾಗಬನದಲ್ಲಿ ವಿಶೇಷವಾದಂತಹ ಪಂಚಾಮೃತ ಹಾಗೂ ತಂಬಿಲ ಸೇವೆ ಮುಂಜಾನೆ 5 ಗಂಟೆಗೆ ಪ್ರಧಾನವಾಗಿ ಪ್ರಾರಂಭಗೊಂಡಿದ್ದು, ನಿರಂತರವಾಗಿ ಈ ಸೇವೆ ಭಕ್ತ ಜನರಿಂದ ದೇವರಿಗೆ ಅರ್ಪಣೆಗೊಳ್ಳುವಂಥದ್ದು ಈ ಕ್ಷೇತ್ರದ ಮಹಿಮೆಗೆ ಒಂದು ಸಾಕ್ಷಿ. ಸಂಜೆ ಹೊತ್ತು ಕ್ಷೇತ್ರದ ಚಂದ್ರಶಾಲೆಯಲ್ಲಿ ದೇವಳದ ಭಂಡಾರದ ವತಿಯಿಂದ ಆಗುವಂತಹ ಆಶ್ಲೇಷ ಬಲಿ ಸೇವೆ ಅತ್ಯಂತ ಪವಿತ್ರ ಸಾನ್ನಿಧ್ಯದ ಕ್ಷಣದು. ಭಕ್ತ ಜನರು ಈ ಆಶ್ಲೇಷ ಬಲಿ ಸೇವೆಯ ಮಹಾಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಸರದಿಯ ಸಾಲಲ್ಲಿ ನಿಂತು ವಿಶೇಷವಾದಂತಹ ಒಂದು ಸೇವೆಗೈಯುವುದು ನಮಗೆಲ್ಲ ತಿಳಿದಂಥ ವಿಚಾರ. ಈ ಕ್ಷೇತ್ರದಲ್ಲಿ ಅನವರತವು ಸುಬ್ರಹ್ಮಣ್ಯ ಷಷ್ಠಿಯ ವಿಶೇಷವಾದಂಥ ಒಂದು ಹಬ್ಬದೊಂದಿಗೆ ಪಂಚಮಿ ಮತ್ತು ಷಷ್ಠಿಯು ನಿತ್ಯವೂ ಪ್ರತಿ ತಿಂಗಳ ಆಚರಣೆ ಎಂಬುದು ಅತ್ಯಂತ ವಿಶೇಷವಾದ್ದು. ಅನ್ನ ಸಂತರ್ಪಣೆ ಪ್ರತಿದಿನವೂ ಇಲ್ಲಿ ನಡೆಯುವಂತಹ ಕ್ಷೇತ್ರ ಸಾನ್ನಿಧ್ಯ. ಪಂಚಮಿಯ ಮತ್ತು ಷಷ್ಠಿಯ ತಿಂಗಳ ವಿಶೇಷವಾದಂತಹ ಒಂದು ಸಂದರ್ಭವು ಹೆಚ್ಚಿನ ಭಕ್ತರು ಕ್ಷೇತ್ರಕ್ಕಾಗಮಿಸಿ ದೇವರಿಗೆ ಚಿನ್ನ ಬೆಳ್ಳಿಯ ಹರಕೆಗಳನ್ನು, ತಂಬಿಲ ಪಂಚಾಮೃತ ಸೇವೆಯನ್ನು ಕೊಡುವಂಥದ್ದು. ಈ ಕ್ಷೇತ್ರದಲ್ಲಿ ಪ್ರಧಾನವಾಗಿ ಆಶ್ಲೇಷ ಬಲಿ ಸೇವೆ ಅತ್ಯಂತ
ಒಂದು ವಿಶೇಷವಾದಂಥ ಸೇವೆಯಾಗಿದ್ದು ಭಕ್ತ ಜನರು ತಮ್ಮ ಅಭಿಷ್ಟ ನೆರವೇರಲಿಕ್ಕೆ ಆಶ್ಲೇಷ ಬಲಿ ಸೇವೆಯ ಹರಕೆಯನ್ನು ಹೇಳ್ತಿದ್ದಾರೆ. ಇದಲ್ಲದೆ ಈ ಕ್ಷೇತ್ರದಲ್ಲಿ ಸರ್ಪ ಸಂಸ್ಕಾರ, ನಾಗ ಪ್ರತಿಷ್ಠೆಯ ಸೇವೆಗಳು ಭಕ್ತ ಜನರಿಂದ ಆಗುವಂಥದ್ದು ತಮಗೆಲ್ಲ ತಿಳಿದಂಥ ವೇದ್ಯ ವಿಚಾರ. ಅತ್ಯಂತ ಕಾರಣಿಕ ಪುಣ್ಯಕ್ಷೇತ್ರವಾದಂಥ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ನಾಗರ ಪಂಚಮಿಯ ಈ ವಿಶೇಷವಾದಂಥ ಸಂದರ್ಭ ಭಕ್ತ ಜನರ ಭಕ್ತಿಯ ಸೇವೆಯ ಪ್ರತೀಕವೇ ಈ ಕುಡುಪು ಕ್ಷೇತ್ರಕ್ಕೆ ಸಂಭ್ರಮದ ಕಳೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾನು ವಾಸುದೇವರಾವ್, ಕುಡುಪು.